ಧ್ವಜವೇರಿ ನಡೆಯುವ ಜಾತ್ರೆಗಳ ಪೈಕಿ ಎರ್ಮಾಳಿನ ಶ್ರೀ ಲಕ್ಷ್ಮೀ ಜನಾರ್ದನ ದೇವಳದ ವಾರ್ಷಿಕ ಜಾತ್ರೆಯ ಮೂಲಕ ಆರಂಭಗೊಳ್ಳಲಿದ್ದು, ಇದೀಗ ಡಿಸೆಂಬರ್ 20ಕ್ಕೆ ನಡೆಯುವ ಜಾತ್ರೆಯ ಪೂರ್ವಭಾವಿಯಾಗಿ ಬಿಲ್ಲವ ಸಮಾಜದ ಆಶ್ರಯದಲ್ಲಿ ನಡೆದ ಬಲಿಸೇವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಹಿಂದಿನ ಮಾತಿನಂತೆ ಎರ್ಮಾಳು ಜಪ್ಪು ಕಂಡೇವು ಅಡೆಪು ಜಾತ್ರೆಗಳ ಆರಂಭ ಎರ್ಮಾಳಿನಿಂದ ಮೊದಲುಗೊಂಡು ಅಂತಿಮವಾಗಿ ಕಂಡೇವು ಎಂಬಲ್ಲಿನ ಜಾತ್ರೆಯೊಂದಿಗೆ ಅಂತ್ಯಗೊಳ್ಳಲಿದೆ. ಇದೀಗ ಎರ್ಮಾಳಿನ ಜನಾರ್ದನ ದೇವಳದಲ್ಲಿ ಜಾತ್ರೆಯ ಪೂರ್ವಭಾವಿಯಾಗಿ ಬಲಿ ಸೇವೆಗಳು ನಡೆಯುತ್ತಿದ್ದು, ಭಾನುವಾರ ರಾತ್ರಿ ಎರ್ಮಾಳು ತೆಂಕ ಹಾಗೂ ಬಡ ಗ್ರಾಮಗಳ ಬಿಲ್ಲವ ಸಮಾಜದ ಎಲ್ಲರೂ ಒಂದಾಗಿ ಜನಾರ್ದನ ಬಲಿಸೇವಾ ಸಮಿತಿಯ ಮೂಲಕ ನೀಡುವ ಸೇವೆಯೇ ಬಿಲ್ಲವ ಬಲಿಸೇವೆ. ಈ ಬಲಿಸೇವೆಗೆ ಗ್ರಾಮದ 350ಕ್ಕೂ ಅಧಿಕ ಮಂದಿ ಬಿಲ್ಲವ ಸಮುದಾಯದ ಮಂದಿ ಸೇರಿದ್ದು ವಿಶೇಷ. ಬಲಿಸೇವೆ ಮಾತ್ರವಲ್ಲದೆ ರಂಗಪೂಜೆಯೂ ನಡೆದು ಅಂತಿಮವಾಗಿ ಪ್ರಸಾದ ವಿತರಣೆಯ ಮೂಲಕ ಸೇವೆ ಪೂರ್ಣಗೊಳ್ಳಲಿದೆ. ಈ ಧಾರ್ಮಿಕ ಕಾರ್ಯಕ್ಕೆ ಬಲಿಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಸಹಿತ ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ರು. ಈ ಬಗ್ಗೆ ಕುದ್ರೇಟು ಬ್ರಹ್ಮಬೈದರ್ಗಳ ಗರುಡಿಯ ಅರ್ಚಕರು ಮಾಹಿತಿಯನ್ನ ನೀಡಿದ್ರು. ಈ ಗ್ರಾಮಡು ಎರ್ಮಾಳು ಜಪ್ಪು ಕಂಡೇವು ಅಡುಪನಪಿನ ಚಿತ್ತಿನ ಹಿರಿಯರ ಕಾಲದ ನಡತಂಬೈದಿನ ಚಿತ್ರ ಕಟ್ಟು ಪ್ರಸಿದ್ಧಿ ಪಡೆಯಿನ ಚಿತ್ತಿನ ಆ ಸಾನ್ನಿಧ್ಯನೇ ನಮ್ಮ ಜನಾರ್ದನ ದೇವರ ಸಾನ್ನಿಧ್ಯ. ಈ ಸಾನ್ನಿಧ್ಯೋಡು ಪ್ರತಿ ವರ್ಷಲ ಡಿಸೆಂಬರ್ ತಿಂಗಳದ 5ನೇ ತಾರೀಕುದಾನೆ ಬಿಲ್ಲವ ಸಮಾಜ ಬಾಂಧವ್ಯರನ್ನ ಬಲಿ ಮಹೋತ್ಸವ ನಡತುಂ ಬರ್ಪಿನ ಚಿತ್ತಿನ ಸಂದರ್ಭಗಳು ದಿನಿತ್ತ ದಿನೊಟ್ಟು ಭಾರೀ ವಜ್ಜಿ ವಿಜೃಂಭಣೆಡು ಬಲಿಸೇವೆ ನಡತುಂ ದಾಲ ಸಂಶಯ ಭಕ್ತಾದಿ ಜನಕರು ಮಾತೆರು ಸೇರ್ದು ದೇವರನ್ನ ಅನುಗ್ರಹವನ್ನು ಪಡೆದು ಗಂಧ ಪ್ರಸಾದವನ್ನು ಸ್ವೀಕಾರ ಮಲ್ತೊಂದು ಅಕಲಕಲ ಸಾನ್ನಿಧ್ಯವು ದ್ರವಕ್ಕೂ ಸೇರಿ ಬರಬೇಕು ಒಂದು ಭಾರಿ ವಜ್ಜಿ ಸಂತೋಷದ ವಿಚಾರ ಅಂತ ಹೇಳಿ ಕೊಡ್ತದೆ.